ಮಂಗಳೂರಿನ ಕೂಳೂರಿನ ಕುದುರೆಮುಖ ಕಂಪನಿಯಲ್ಲಿ ಭದ್ರತೆ ಹಿತದೃಷ್ಟಿಯಿಂದ ಮುಖಚಹರೆ ಪತ್ತೆ ಹಚ್ಚುವ ವ್ಯವಸ್ಥೆ ಹಾಗೂ ಕಾರ್ಮಿಕರ ಜೀವನದ ಭದ್ರತೆಗೆ ಒತ್ತು ನೀಡುವ ಸಲುವಾಗಿ ಪ್ರಧಾನಮಂತ್ರಿ ಜೀವ ವಿಮೆ ಮತ್ತು ಪಿಂಚಣಿ ವ್ಯವಸ್ಥೆಗೆ ಚಾಲನೆ ನೀಡಲಾಯಿತು. ಮಂಗಳೂರಿನ ಕೂಳೂರಿನಲ್ಲಿರುವ ಕುದುರೆಮುಖ ಕಂಪನಿಯಲ್ಲಿ ಭದ್ರತೆ ಹಿತದೃಷ್ಟಿಯಿಂದ ಮುಖಚಹರೆ ಪತ್ತೆ ಹಚ್ಚುವ ವ್ಯವಸ್ಥೆ ಅಳವಡಿಸಲಾಗಿದ್ದು, ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಕಾರ್ಮಿಕರ ಜೀವನದ ಭದ್ರತೆಗೆ ಒತ್ತು ನೀಡುವ ಸಲುವಾಗಿ ಪ್ರಧಾನಮಂತ್ರಿ ಜೀವ ವಿಮೆ ಮತ್ತು ಪಿಂಚಣಿ ವ್ಯವಸ್ಥೆಗೆ ಚಾಲನೆಯನ್ನ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸದ ನಳಿನ್ ಕುಮಾರ್ ಕಟೀಲ್, ಕುದುರೆಮುಖ ಸಂಸ್ಥೆ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗಾವಕಾಶ ನೀಡಿದ್ದು ಶ್ಲಾಘನೀಯ. ಇದರ ಜೊತೆಗೆ ಕೋವಿಡ್ ಸಮಯದಲ್ಲಿ ಸರ್ಕಾರಕ್ಕೆ 10 ಕೋಟಿ ರೂಪಾಯಿ ನೀಡಿದೆ. ಸ್ಥಳೀಯವಾಗಿ ಆಂಬ್ಯುಲೆನ್ಸ್, ಸ್ಯಾನಿಟೈಸರ್, ಮಾಸ್ಕ್ ಸಹಿತ ವ್ಯವಸ್ಥೆ, ಶಾಲೆಗಳಿಗೆ ಶೌಚಾಲಯ ನಿರ್ಮಾಣ ಸೇರಿದಂತೆ ಸಾಮಾಜಿಕ ಜವಾಬ್ದಾರಿ ನೆಲೆಯಲ್ಲಿ ಕೈಜೋಡಿಸಿದೆ. ಪರಿಸರಕ್ಕೂ ಸಂಸ್ಥೆ ಆದ್ಯತೆ ನೀಡುತ್ತಾ ಬಂದಿದೆ ಎಂದು ಹೇಳಿದರು. ಹೊಸ ಪ್ರಯೋಗಶೀಲತೆಯ ಅಡಿಗೆ ಕುದುರೆಮುಖ ಹೋಗ್ತಾ ಇದೆ. ಅದರಲ್ಲಿ ಇದು ಒಂದು. ಇವತ್ತು ಕಂಪ್ಯೂಟರ್ ಯುಗದಲ್ಲಿ ನಾವು ಈಗಾಗಲೇ ಪೇಪರ್ಲೆಸ್ ಅನ್ನೆಲ್ಲ ನೋಡ್ತಾ ಇದ್ದೀವಿ. ಶಾಲೆಗಳೇ ಆನ್ಲೈನ್ ಆಫ್ಲೈನ್ನ ಮಧ್ಯೆ ಇದೆ, ಶಿಕ್ಷಣ ಆನ್ಲೈನ್ ಆಫ್ಲೈನ್ನ ಮಧ್ಯೆ ಇದೆ. ಹಾಗಾಗಿ ಇಷ್ಟು ದೊಡ್ಡ ಸಂಸ್ಥೆ, ಸಹಸ್ರಾರು ನೌಕರರು ಇರ್ತಕ್ಕಂಥ ಸಂಸ್ಥೆ ಅನಿವಾರ್ಯವಾಗಿ ಈ ಎಲ್ಲ ಕಾರ್ಯವನ್ನು ಜೋಡಿಸಬೇಕಾಗಿರ್ತಕ್ಕಂಥ ಜವಾಬ್ದಾರಿಯಲ್ಲಿದೆ. ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಕೋವಿಡ್ ಇಷ್ಟನ್ನು ನನಗೆ ಕಲಿಸಿದೆ, ಜೀವನದ ಪಾಠವನ್ನು ಕೋವಿಡ್ ಕಲಿಸಿ. ಹಾಗಾಗಿ ಸ್ಯಾನಿಟೈಸರ್ಗಳು ಬೇಕು, ಮುಖ ಕವಚ ಬೇಕು, ಕಿಟ್ಗಳು ಬೇಕು. ಆದರೆ ಪ್ರತಿಯೊಬ್ಬ ವ್ಯಕ್ತಿಯ ಜವಾಬ್ದಾರಿಯನ್ನು ಅವನವನ ರಕ್ಷಣೆಯನ್ನು ಅವನವನೇ ಮಾಡ್ಕೋಬೇಕು ಅನ್ನುವಂಥ ಪ್ರಧಾನಮಂತ್ರಿಗಳ ಆಶಯ ಏನಿದೆ, ಮುಖ ಕವಚ ಮತ್ತು ಸಾಮಾಜಿಕ ಅಂತರ, ಅದರ ಮಧ್ಯೆ ಇಂತಹ ಸಂಸ್ಥೆಗಳಲ್ಲಿ ಇದನ್ನು ಕಾಪಾಡುವಂತಹ ಬಹಳಷ್ಟು ದೊಡ್ಡ ಪ್ರಯತ್ನಗಳಾಗಬೇಕಾಗಿದೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರನ್ನ ಅಭಿನಂದಿಸಲಾಯಿತು. ಯಶಸ್ವಿ ಲಸಿಕೆ ಕಾರ್ಯಕ್ರಮ ನಡೆಸಿದ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಕಿಶೋರ್ ಕುಮಾರ್ ಹಾಗೂ ತಾಲೂಕು ವೈದ್ಯಾಧಿಕಾರಿಯವರನ್ನ ಸನ್ಮಾನಿಸಲಾಯಿತು. ಇದೇ ವೇಳೆ ಅಕ್ಷಯ್ ಅಡ್ಯಂತಾಯ ಅವರು ಭದ್ರತೆ ಹಿತದೃಷ್ಟಿಯಿಂದ ಮುಖಚಹರೆ ಪತ್ತೆ ಹಚ್ಚುವ ವ್ಯವಸ್ಥೆ ಕುರಿತು ಮಾಹಿತಿಯನ್ನ ನೀಡಿದರು. ಇದು ನಮ್ಮ ಫೇಶಿಯಲ್ ರಿಕಗ್ನಿಷನ್ ಬೇಸ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಅಳವಡಿಸಿಕೊಂಡು ಅದು ಮುಖವನ್ನು ಪರಿಚಯಿಸಿ ಅಟೆಂಡೆನ್ಸ್ ಸಿಸ್ಟಮ್ ಆಗಲಿ, ಸೆಕ್ಯೂರಿಟಿ ಸಿಸ್ಟಮ್ ಆಗಲಿ, ಎಂಟ್ರಿ ಮ್ಯಾನೇಜ್ಮೆಂಟ್ ಆಗಲಿ, ಈ ರೀತಿಯ ಅನೇಕ ಅಪ್ಲಿಕೇಶನ್ಸ್ಗಳಿಗೆ ನಾವು ಇದನ್ನು ಬಳಸ್ಬೋದು. ಇದು ಬಹುಶಃ ಈ ದಕ್ಷಿಣ ಕನ್ನಡದಲ್ಲೇ ಪ್ರಪ್ರಥಮ ಬಾರಿಗೆ ನಾವಿಲ್ಲಿ ಕುದುರೆಮುಖ ಎನ್ನೋರ್ ಲಿಮಿಟೆಡಲ್ಲಿ ಅವರು ಒಂದು ಲೋಕಲ್ ವೆಂಡರ್ ಮುಖಾಂತರ ಈ ಒಂದು ಸಿಸ್ಟಮನ್ನು ಅಳವಡಿಸಿದ್ದಾರೆ. ಇದು ಭಾಳ ಆಧುನಿಕ ಒಂದು ತಂತ್ರಜ್ಞಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇಟ್ ಈಸ್ ಬೇಸಿಕಲಿ ಇಂಗ್ಲೀಷಲ್ಲಿ ಹೇಳೋದಾದರೆ ಇಟ್ ಇನ್ವಾಲ್ವ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಷೀನ್ ಲರ್ನಿಂಗ್ ಲ್ಯಾಂಗ್ವೇಜ್ ವಿಚ್ ಐಡೆಂಟಿಫೈಸ್ ಫೇಸ್ ಆ್ಯಸ್ ಯುವರ್ ID and maps you into the database. ಈ ಸಂದರ್ಭ ಆಡಳಿತ ನಿರ್ದೇಶಕರಾದ ಸ್ವಾಮಿನಾಥನ್, ಸ್ವಪನ್ ಕುಮಾರ್ ಗೋರೈ, ಕುದುರೆಮುಖ ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.